ಹೊಸ ಟೂ ವೀಲರ್ ತಗೋಬೇಕು ಅಂತ ನೀವೇನಾದ್ರೂ ನಿರ್ಧಾರ ಮಾಡಿದ್ದೀರಾ? ಹೆಚ್ಚಾಗ್ತಾ ಇರೋ ಪೆಟ್ರೋಲ್ ಡೀಸೆಲ್ ಬೆಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಯೋಚನೆಯನ್ನ ಸ್ಟಾಪ್ ಮಾಡಿ. ಡೈರೆಕ್ಟ್ ಆಗಿ ಗೋ ಗ್ರೀನ್ ಮೋಟಾರ್ ಶೋರೂಮ್ಗೆ ಬನ್ನಿ. ಇಲ್ಲೇನಿದೆ ವಿಶೇಷ ಅಂತೀರಾ? ಇಲ್ಲಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್. ವಾವ್, ಕಲರ್ಫುಲ್ ಆಗಿರೋ ವೆಹಿಕಲ್, ಸ್ಟೈಲಿಶ್ ಆಗಿರೋ ಟೂ ವೀಲರ್. ಬಹುಶಃ ಈ ವೆಹಿಕಲ್ ನಲ್ಲಿ ನಾವೇನಾದ್ರೂ ಸಿಟಿಲಿ ತಿರುಗಾಡಿದ್ರೆ ಒಮ್ಮೆ ಎಲ್ಲರೂ ನಮ್ಮನ್ನ ನೋಡಿಯಾರು. ಅದ್ರಲ್ಲಿ ನನ್ನ ಫೇವ್ರೆಟ್ ಕಲರ್ ಇದೆ. ಈ ಕಲರ್ ನ ವೆಹಿಕಲ್ ತಗೊಳ್ಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಹೀಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ? ಎಸ್ ವೀಕ್ಷಕರೇ, ಇದು ನಿಮಗಾಗಿ ಬಂದಿರೋ ಹೊಸ ಟೂ ವೀಲರ್. ನಿಮ್ಮ ವಿಪರೀತ ಖರ್ಚುಗಳಿಗೆ ಲೈಸೆನ್ಸ್ ಇಲ್ಲದಿದ್ರೂ ಜಸ್ಟ್ ಒಂದು ಕಾರ್ಡ್ ತೋರಿಸಿ ಓಡಾಡೋಕೆ ಆಗೋ ಈ ಟೂ ವೀಲರ್ ಇದು. ಈ ವೆಹಿಕಲ್ ಎಲ್ಲಿ ಸಿಗುತ್ತೆ ಅಂತೀರಾ? ಹೇಳ್ತೀವಿ ಕೇಳಿ. ಗೋ ಗ್ರೀನ್ ಮೋಟಾರ್ಸ್ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳು ಉಪಸ್ಥಿತರಿದ್ದು ಚೆನ್ನಾಗಿ ಕಾರ್ಯಕ್ರಮವು ಚೆನ್ನಾಗಿ ನಡೆದು ಉದ್ಘಾಟನೆಗೊಂಡಿತ್ತು. ನಮ್ಮ ಸಂಸ್ಥೆ ಆಲ್ಮೋಸ್ಟ್ 2 ವರ್ಷದಿಂದ ಮಂಗಳೂರಲ್ಲಿ ಚೆನ್ನಾಗಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಮೋಟಾರ್ಸ್ ಅಂತೇಳಿ ಶೋರೂಮ್ ಉದ್ಘಾಟನೆ ಮಾಡಿದ್ದೆವು ನಾವು 2 ವರ್ಷ ಹಿಂದೆ. ಅದು ಚೆನ್ನಾಗಿ ಮುಂದುವರಿತಾ ಇದೆ. ಅಲ್ಲಿ ಮೇನ್ ಡೀಲರ್ಶಿಪ್ ಆಗಿ ನಾವು ಶೋರೂಮ್ ನಡೆಸ್ತಾ ಇರೋದು. ಅದರ ಅಂಡರಲ್ಲಿ ಈಗ ಸಬ್ ಡೀಲರ್ ಆಗಿ ಕಡಬ, ಪುತ್ತೂರು, ಆಮೇಲೆ ಉಜಿರೆ, ಮೂಡಬಿದ್ರೆ, ಅದಲ್ಲದೆ ಸುರತ್ಕಲ್, ಪಡುಬಿದ್ರೆ, ಹೀಗೆ ಹಲವಾರು ನಮ್ಮ ತಾಲೂಕುಗಳಲ್ಲಿ ಶೋರೂಮು ಆಲ್ರೆಡಿ ಈಗ ಓಪನ್ ಆಗಿ ಚೆನ್ನಾಗಿ ಸಕ್ಸಸ್ ಕಂಡಿದೆ. ಅದನ್ನ ಖರೀದಿ ಬದಲಾಗಿ ಈಗ ಇಲೆಕ್ಟ್ರಿಕ್ ವೆಹಿಕಲ್ ಅದರ ಮುಖಾಂತರ ಹೋದರೆ ನಮಗೆ ಸ್ವಲ್ಪ ಪರಿಸರ ನೈರ್ಮಲ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದ್ದಾಗ ನಾವು ಈ ಇಲೆಕ್ಟ್ರಿಕ್ ವಾಹನಗಳ ಖರೀದಿಯ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ. ಅದಲ್ಲದೆ ಇದು ಗೋ ಗ್ರೀನ್ ಅನ್ನೋ ಒಂದು ಉದ್ದೇಶದಿಂದಾಗಿ ನಾವು ಎಲ್ಲರೂ ಮುಂದಿನ ಪೀಳಿಗೆಯಲ್ಲಿ ನಾವು ಎಲ್ಲ ಇಲೆಕ್ಟ್ರಿಕ್ ವಾಹನಗಳಿಗೆ ಜಾಸ್ತಿ ಮೊರೆ ಹೋಗಬೇಕೆಂದು ನನ್ನೊಂದು ಆಶಯ. ಎಸ್, ಕಡಬದಲ್ಲಿ ನರೇಂದ್ರ ಕುಮಾರ್ ಮತ್ತು ರಾಜೇಂದ್ರ ಅವರ ಮಾಲಕತ್ವದಲ್ಲಿ ಗೋ ಗ್ರೀನ್ ಮೋಟಾರ್ಸ್ ಶೋರೂಮ್ ಉದ್ಘಾಟನೆಗೊಂಡಿದೆ. ನೀವು ನೋಡ್ತಾ ಇರೋ ಈ ಕಲರ್ಫುಲ್ ಟೂ ವೀಲರ್ಗಳು ಗೋ ಗ್ರೀನ್ ಮೋಟಾರ್ಸ್ ಶೋರೂಮ್ ನಲ್ಲಿರುವ ವೆಹಿಕಲ್ಸ್. 2 ವರ್ಷಗಳಿಂದ ಮಂಗಳೂರಿನಲ್ಲಿ ಸೇವೆ ನೀಡ್ತಾ ಇರೋ ಸ್ಮಾರ್ಟ್ ಸಿಟಿ ಮೋಟಾರ್ಸ್ ಗ್ರಾಹಕರಿಗೆ ಉತ್ತಮವಾದ ಸೇವೆ ನೀಡಿ ನಂಬಿಕೆಯನ್ನ ಗಳಿಸಿ ಇದೀಗ ಇದರ ಸಬ್ ಡೀಲರ್ ಕಡಬದಲ್ಲಿ ಶುಭಾರಂಭಗೊಂಡಿದೆ. ಈ ನೂತನ ಶೋರೂಮ್ ಅನ್ನ ಜೆಸಿಐ ವಲಯಾಧಿಕಾರಿ, ಆರ್ಯಭಟ ರಾಷ್ಟ್ರ ಪ್ರಶಸ್ತಿ ವಿಜೇತ ರವಿ ಕಕ್ಕೆಪದವು ಅವರು ಉದ್ಘಾಟಿಸಿದರು. ಪ್ರಗತಿಪರ ಕೃಷಿಕರಾದ ಕೆ ವಾಸುಗೌಡ ಅವರು ದೀಪ ಬೆಳಗಿಸಿದ್ದಾರೆ. ಈ ವೇಳೆ ವೇದಿಕೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ನೂತನ ಸಂಸ್ಥೆಯ ಉದ್ಘಾಟನೆಯನ್ನು ದೀಪ ಪ್ರಜ್ವಲನ ಮಾಡುವ ಮೂಲಕ ವಾಸುದೇವ್ ಗೌಡ ಇವರು ನೆರವೇರಿಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜೆಸಿ ರವಿ ಕಕ್ಕೆಪದವರು ದೀಪ ಪ್ರಜ್ವಲನೆಯನ್ನು ಮಾಡ್ತಾ ಇದ್ದಾರೆ. ಅಮಿತರ್ ಅವರಿಂದ ಈ ಒಂದು ನೂತನ ಶೋರೂಮ್ನ ಉದ್ಘಾಟನೆ ದೀಪ ಪ್ರಜ್ವಲನೆಯೊಂದಿಗೆ ನಡೀತಾ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಟೂ ವೀಲರ್ ತುಂಬಾನೇ ಸ್ಪೆಷಲ್ ಆಗಿರುವಂತದ್ದು. ಈ ವೆಹಿಕಲ್ ನಿಮ್ಮ ಪೆಟ್ರೋಲ್ ಚಾರ್ಜಸ್, ಸರ್ವಿಸ್ ಚಾರ್ಜಸ್ ಅನ್ನ ಉಳಿಸುತ್ತೆ. ಅದು ಹೇಗೆ ಅಂತೀರಾ? ಹೇಳ್ತೀವಿ ಕೇಳಿ. ನಮ್ಮ ಜೋಕ್ಲೆಗೆ ಪೂರ ಬೈಕ್ ಕೊರ್ಪುನ ಬದಲಿಗೆ ಈ ಗಾಡಿ ಇದಕ್ಕೆ ಲೈಸೆನ್ಸ್ ಎಲ್ಲ ಬೋರ್ದಿಜ್ಜಿ ಅಂಡ 18 ವರ್ಷದ್ದು ಬೊಕ್ಕನೆ ಈ ಗಾಡಿ ಗಿಡಪ್ಪನಂಚಿನ ಒಂದು ಅಂಡ ಲೈಸೆನ್ಸ್ ಇಜ್ಜಿನ ಆಪುಂಡು ಐಕ್ ಗಾರ್ಮೆಂಟ್ದ ಕಾರ್ಡ್ ಕೊರ್ಪಿರಿ ಐನು ತೊಯ್ಪಾರೆಂದು ಅಂಚೆನೆ ಬೊಕ್ಕ 120 ಫೀಲ್ಡ್ ಪೋಪನಂಚಿನ ಗಾಡಿದ ಬಗ್ಗೆ ಎಲ್ಲ ಪಂಡೇರು ಅವಳ ನಿಜವಾದ ನಂಗೆ ಇನಿ ಪೆಟ್ರೋಲ್ಗೂ ಸಾಧಾರಣ 100 ರೂಪಾಯಿ ಮುಟ್ಟ ನಂಗೆ ಆವಂದು ಬರ್ತಂಡು ಅಂಚ ಅಂದು ನಮಗೆ ರಡ್ಡು ಯೂನಿಟ್ 10 ರೂಪಾಯಿಗದನ್ನು ಒಂಜಿ ಬಾರಿ ಕಡಿಮೆ ಖರ್ಚಿಡು ನಂಗೆ ಪವರ ಸಾಧ್ಯ ಉಂಡು. ನೇನು ನಮ್ಮ ಪರಿಸರ ಒಂಜಿ ಒರಿಪವನಂಚಿನ ಕೆಲಸ ಮನ್ಪರ ಸಾಧ್ಯ ಉಂಡು. ದಯಬಂಡ ಪುಗೆ ಇಜ್ಜಿ ವಯಮಲನ ಇಜ್ಜಿ ನಿಜವಾದ ನಮ್ಮ
ಜಾಸ್ತಿ ಸರ್ವಿಸ್ ಕಾಸ್ಟ್ ದಾಲಜ್ಜಿ. ಹೌದು, ಇದು ಪೆಟ್ರೋಲ್ ಹಾಕಿ ಓಡಿಸುವಂತಹ ವೆಹಿಕಲ್ ಅಲ್ಲ, ಇದು ಎಲೆಕ್ಟ್ರಾನಿಕ್ ಟೂ ವೀಲರ್. ಲೈಸೆನ್ಸ್ ಇಲ್ಲ ಅಂದ್ರೂ ಈ ವೆಹಿಕಲ್ ನಲ್ಲಿ ಓಡಾಡಬಹುದು. ಅದು ಹೇಗೆ ಅಂತೀರಾ? ಕಡಬ ತಾಲೂಕು ಗೋ ಗ್ರೀನ್ ಮೋಟಾರ್ಸ್ ಅಂತ ಮುಖಾಂತರ ಸ್ಮಾರ್ಟ್ ಸಿಟಿ ಮೋಟಾರ್ಸ್ ಡೀಲರ್ಶಿಪ್ ದೆದೊಂದು ಅಂಚೆನೆ ಅವಿಟ್ಟು 4 ಟೈಪ್ ಗಾಡಿ ಒಕ್ಕಿನೋಡು ಐಟ್ ಫಸ್ಟ್ ರಿಚ್ ರೈಸ್ ರಿಡ್ಜ್ ಅವು ಲೈಸೆನ್ಸ್ ಇಜ್ಜಂದೆ ಗಿಡ್ಪೋಲಿಗ ನಮ್ಮ ಓಲ್ಲ ಬಿಡೋಲಿ ಒಂದೇ ನಮ್ಮ ಏರ್ ಪೊಲೀಸ್ ಇತ್ತಲ್ಲ ಅವಾಗ ಕಾರ್ಡ್ ಕೊಡ್ತೀನಿ ಗೌರ್ಮೆಂಟ್ ಕಾರ್ಡ್. ಆ ಕಾರ್ಡ್ ತೊಚ್ಕೊಂಡ ಬಿಡ್ಪೇರಿ ಬೊಕ್ಕ ಅವಿಟ್ಟು ನಮಗೆ 120 ಕಿಲೋಮೀಟರ್ಸ್ ಮುಟ್ಟ ಪೋಪ್ನ ಸ್ಪೀಡ್ದ ಗಾಡಿಲು ವೆಹಿಕಲ್ಸ್ ಇಲ್ಲ ಪೂರ ఒక ಬೆನ್ಲಿಂಗ್ ಪನ್ನ ಕಂಪೆನಿಲ ಅವೆ ತೊಟ್ಟು ಎಂಗ್ಲು ಸೇಲ್ ಮಲ್ತೊಂದುಲ್ಲ ವಾಯು ಮಾಲಿನ್ಯ ನಿಯಂತ್ರಣ ಮಲ್ಪೊಲಿ ಬೊಕ್ಕ ಸುಮಾರು ಉಳಿಕೆಲ್ಲ ಒಂದು ಮಲ್ಪೊಲಿ ಮೂಜೆಡ್ 4 ಗಂಟೆದು ಲೈ ಚಾರ್ಜ್ ಆಪನಂಚಿನ ಬ್ಯಾಟರಿ ವ್ಯವಸ್ಥೆ ಅದು ದುಂಬಿಡ್ದು ಚೇಂಜ್ ಆತಂಡು ಬೊಕ್ಕ ಇರ್ನ ಲೈಸೆನ್ಸ್ ಇಜ್ಜನ ಗಾಡಿಲಿ ಪೂರ 40-45 ಸ್ಪೀಡ್ ಪೋಪುಜಿ ಅಂಚೆ ಇದಕ್ಕಾಗಿ ಲೈಸೆನ್ಸ್ ಅಗತ್ಯ ಇಪ್ಪುಜಿ ಅಂಚನೆ ಮಾತಿರ್ಲ ನಮ್ಮ ಕಡಬ ಜನತೆ ಮಾತಿರ್ಲ ಎಂಗ್ಲಿಗೆ ಸಹಕಾರ ಕೊರದು ಎಂಗ್ಲ ಗೋ ಗ್ರೀನ್ ಮೋಟಾರ್ಸ್ನ ಯಶಸ್ವಿಗೊಳಿಸಾಡೆಂದು ಮಾತೇನ ಪರವಾಗಿ. ಪರಿಸರದ ಕಾಳಜಿಯಿಂದ ಗೋ ಗ್ರೀನ್ ಮೋಟಾರ್ಸ್ ತುಂಬಾ ಒಳ್ಳೆಯ ನಿರ್ಧಾರ ಕೈಗೊಂಡಿದೆ. ಎಲೆಕ್ಟ್ರಿಕ್ ಟೂ ವೀಲರ್ ಬಳಸೋದ್ರಿಂದ ಪರಿಸರದ ಮೇಲಾಗುವ ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ನಾವು ಕೈಜೋಡಿಸಿದಂತಾಗುತ್ತೆ. ಹೀಗಾಗಿ ಈ ಟೂ ವೀಲರ್ ಅನ್ನ ಬಳಸಿ ಪ್ರಯೋಜನ ಪಡೆದುಕೊಳ್ಳಿ ಎಂದು ಶಿವಪ್ರಸಾದ್ ರೈ ಅವರು ಕೇಳಿಕೊಂಡಿದ್ದಾರೆ. ವಿಶೇಷವಾಗಿ ಬಿಲೈತುರದ ಕಡಬ ತಾಲೂಕಿಗೆ ಇವತ್ತು ವಿಶೇಷವಾಗಿ ಗೋ ಗ್ರೀನ್ ಎಂಬ ಇಲೆಕ್ಟ್ರಿಕಲ್ ಟೂ ವೀಲರ್ನ ಒಂದು ಶೋರೂಮ್ ಉದ್ಘಾಟನೆಗೊಂಡಿದೆ. ಜೆ.ಸಿ. ರವಿಕೈಕ ಬದ್ರು ಮತ್ತು ಎಲ್ಲ ಅತಿಥಿಗಳ ಮೂಲಕ ಈ ಒಂದು ಶೋರೂಮ್ ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಈಗಾಗಲೇ ಭಾಳಷ್ಟು ಮಾಹಿತಿಯನ್ನು ಈ ಟೂ ವೀಲರ್ನ ಫ್ರಾಂಚೈಸ್ ಅವರು ಕೊಟ್ಟಿದ್ದಾರೆ, ಮ್ಯಾನೇಜ್ಮೆಂಟ್ನವರು ಕೊಟ್ಟಿದ್ದಾರೆ. ಈ ಒಂದು ಮಾಲಕರು ಉಲ್ಲೇಖ ಮಾಡೋ ರೀತಿಯಲ್ಲಿ ಕೇವಲ 10 ರೂಪಾಯಿಯಲ್ಲಿ ಇದು ಚಾರ್ಜ್ ಆಗ್ತದೆ. ಒಂದು ಹೊತ್ತಲ್ಲಿ 10 ರೂಪಾಯಿಗೆ ಮಾತ್ರ ಚಾರ್ಜ್ ಆಗ್ತದೆ. ಅದರಲ್ಲಿ 2 ಯೂನಿಟ್ 120 ಕಿಲೋಮೀಟರ್ ಇದನ್ನು ಚಾಲನೆಯನ್ನು ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ಹಾಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಆಶಯದಂತೆ ಏನು ಗೋ ಗ್ರೀನ್ ಇದೆ ಅದಕ್ಕೆ ಪೂರಕವಾಗಿ ಈ ಒಂದು ಶೋರೂಮ್ ಇದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಕಡಬದ ಎಲ್ಲ ಭಾಗದ ಜನರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕಡಬದ ಒಬ್ಬ ಜನಪ್ರತಿನಿಧಿಯಾಗಿ ನಾನೊಂದು ಕುಟ್ರಪಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಕೂಡ ಆ ನೆಲೆಯಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವು ಪರಿಸರದ ಮಧ್ಯೆ ಜೀವಿಸ್ತಾ ಇದ್ದೇವೆ. ನಮ್ಮ ಆರೋಗ್ಯಕ್ಕೆ ಶುದ್ಧವಾದ ಪರಿಸರ ಅಗತ್ಯ. ಅದರಲ್ಲೂ ಶುದ್ಧವಾದ ಗಾಳಿ ಇನ್ನೂ ಮುಖ್ಯ. ನಮ್ಮ ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕಾದವರು ನಾವೇ. ಹಾಗಾಗಿ ಎಲೆಕ್ಟ್ರಾನಿಕ್ ಟೂ ವೀಲರ್ ಬಳಸಿ ನಾವು ಪರಿಸರಕ್ಕೆ ಸಣ್ಣ ಉಡುಗೊರೆಯನ್ನ ನೀಡೋಣ. ಹಾಗಾದ್ರೆ ಇನ್ಯಾಕೆ ತಡ? ಕಡಬದಲ್ಲಿ ಶುಭಾರಂಭಗೊಂಡಿರುವ ಗೋ ಗ್ರೀನ್ ಮೋಟಾರ್ಸ್ ಶೋರೂಮ್ಗೆ ಇಂದೇ ಭೇಟಿ ನೀಡಿ ನಿಮಗಿಷ್ಟವಾದ ಕಲರ್ನ ಮೋಟಾರ್ಸ್ ಅನ್ನ ಖರೀದಿಸಿ ಸಂಭ್ರಮಿಸಿ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಭರತ್ ಬಲ್ಲಾಳ್, ಕಹಳೆ ನ್ಯೂಸ್, ಪುತ್ತೂರು.